ಭಾಗದಲ್ಲೂ ಇಲ್ಲಿಲ್ಲ. ಹುಡುಗ ರಂಗ ನಿನಗೆ ಅರ್ಧಂಬರ್ಧ ತಿಳಿದವರು ಮಾಡುವುದೇ ಹೀಗೆ. ತಾನೊಬ್ಬನೇ ಸೃಷ್ಟಿಗೆ ಅರ್ಜುನ ಅಂತ ತಿಳ್ಕೊಂಡಿದ್ದಾನೆ ಮಹಾಪುಣ್ಯಾತ್ಮ. ಅಯ್ಯ, ವರ್ತಮಾನ ಪ್ರಪಂಚದಲ್ಲಿ ಅರ್ಜುನ ಎಂಬ ಹೆಸರಿರುವವನು ನಾನೊಬ್ಬನೇ. ನಾನು ವರ್ತಮಾನದಲ್ಲಿ ಪ್ರಶ್ನಿಸಿಲ್ಲ. ಭೂತಕಾಲ ಕಾರ್ತವೀರ್ಯಾರ್ಜುನ, ಸಹಸ್ರ ಅರ್ಜುನ ಯಾರು? ಅವನು ಅರ್ಜುನನಲ್ವೋ? ನಿನ್ನ ನೋಡಿದ್ರೆ ಸಹಸ್ರ ಬಾಹುಗಳೇನೂ ಇಲ್ಲ, ಒಂದು ಕಟ್ಟಿಗೆ ಅರ್ಜುನ ನೀನು ಅಲ್ವಾ? ಭೌತಿಕವಾಗಿ ಅಂದರೆ ಶರೀರವಾಗಿ ನಿನ್ನ ಎದುರುಗಡೆ ನಿಂತಿದ್ದೇನೆ. ಅಂತಹ ನೀನು ಪ್ರಶ್ನೆ ಕೇಳ್ತಾ ಇದ್ದದ್ದೇನು? ಸೃಷ್ಟಿಯನ್ನ ಬಿಟ್ಟಿರುವ ಅರ್ಜುನನೇ ಅಥವಾ ಸೃಷ್ಟಿಯೊಳಗಿನ ಅರ್ಜುನನೇ? ಒಂದೇ ಒಂದು ಮಾತಿನಲ್ಲಿ ಹೇಳ್ತೇನೆ. ಏನು? ಪಾರ್ಥ ಏವ ಧನುರ್ಧರಃ, ಪಾರ್ಥನೊಬ್ಬನೇ ಧನುರ್ಧರರು ಎಂಬ ಬಿರುದನ್ನ ಪಡೆದುಕೊಂಡಂತಹ ಈ ಅರ್ಜುನನಾಗಿದ್ದೇನೆ. ಓಹೋ, ಅನುಮಾನವೇನು? ಅನುಮಾನವಲ್ಲ, ನೀನು ತಿಳಿದುಕೊಂಡಿರುವುದು ಸ್ವಲ್ಪ ಹೆಚ್ಚಾಗಿದೆ. ಈ ಸೃಷ್ಟಿಯಲ್ಲಿ ನಿನ್ನಷ್ಟೇ ಪರಾಕ್ರಮಶಾಲಿಗಳು ಆಗಿ ಹೋಗಿದ್ದಾರೆ. ನಿಮ್ಮ ಕುಲದವರೇ ಹಾಗಲ್ಲವೋ? ತಾವು ತಿಳಿದದ್ದೇ ಸರಿ, ಮೂಗಿನ ನೇರಕ್ಕೆ ಹೋಗುವವರು ನೀವು. ತಮ್ಮನ್ನು ಬಿಟ್ಟರೆ ಈ ಸೃಷ್ಟಿಯಲ್ಲಿ ಯಾರಿಗೂ ಯೋಗ್ಯತೆ ಇಲ್ಲ ಎನ್ನುವಂಥವರು ನೀವು. ಹಾಗಂದುಕೊಳ್ಬೇಡ.